ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ವತಿಯಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪ್ರತಿನಿಧಿಗಳ ಸಮಾಲೋಚನಾ ಸಭೆ ಹಾಗೂ ಸಹಕಾರ ಸಂಘಗಳ ನಿಬಂಧಕರಾದ ಎಸ್ ಜಿಯಾವುಲ್ಲಾ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಮಂಗಳೂರಿನ ಎಸ್ಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ನಿಬಂಧಕರಾದ ಎಸ್ ಜಿಯಾವುಲ್ಲಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಮಾತನಾಡಿದ ಅವರು, ಸಹಕಾರಿ ಸಂಸ್ಥೆಗಳು ಉಳಿಯಬೇಕಾದರೆ ಶ್ರಮವಹಿಸಿ ಕೆಲಸ ಮಾಡಬೇಕು. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಸಂಸ್ಥೆಯ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದಾರೆ. ಹಾಗಾಗಿ ಕರಾವಳಿಯಲ್ಲಿ ಎಸ್ಡಿಸಿಸಿ ಬ್ಯಾಂಕ್ ಇಷ್ಟು ಹೆಸರು ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು. ಬಹಳ ಸಂಸ್ಥೆಗಳು ನಿಮ್ಮಲ್ಲಿ 100 ವರ್ಷ ಆಗಿದೆ. ಆ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು ಇಲ್ಲೇ ಇಲ್ಲ ಜಗತ್ತಲ್ಲಿ, ಆದರೂ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ. ಆ ಥರ ಯಾವತ್ತೂ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಏನಿರಬೇಕಂದ್ರೆ ಸಂಸ್ಥೆ ಉಳಿಸಬೇಕು, ಸಂಸ್ಥೆ ನಡಿಬೇಕು. ಸಂಸ್ಥೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಶಾರ್ಟ್ ಟೈಮ್ ಬೆನಿಫಿಟ್ಗೆ ನಾವು ಸಂಸ್ಥೆಗೆ ತೊಂದರೆ ಕೊಟ್ಟರೆ ಸಂಸ್ಥೆನೇ ಮುಳುಗೋಗುತ್ತೆ. ಒಂದು ಸಂಸ್ಥೆ ಎಸ್ಟಾಬ್ಲಿಷ್ ಮಾಡೋದು ಬಹಳ ಕಷ್ಟ. ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಅದನ್ನು ಉಳಿಸೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹಿರಿಯರು ಸ್ಪೆಷಲಿ ಕೋಆಪರೇಟಿವ್ ಮೂಮೆಂಟಲ್ಲಿ ಒಳ್ಳೆ ಸಂಸ್ಥೆಗಳು ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆ ಪ್ರಾಪರ್ಟೀಸ್ ಇದೆ, ಒಳ್ಳೆ ಅಜೆಂಡಾ ಇಟ್ಕೊಂಡು ಸಂಸ್ಥೆ ಸ್ಟಾರ್ಟ್ ಮಾಡೋದು. ಅದೇ ಪ್ರವೃತ್ತಿ ನಾವು ಬೆಳೆಸ್ಕೊಂಡು ಸಂಸ್ಥೆ ಉಳಿಸಿದ್ರೆ ಬಹಳ ಒಳ್ಳೆಯದು. ಇವಾಗ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರ ಬಗ್ಗೆ ಹೇಳಬೇಕಂದ್ರೆ, ಈ 2 ವರ್ಷದಲ್ಲಿ ಅವರು ನನಗೆ DCC ಬ್ಯಾಂಕ್ ಅಧ್ಯಕ್ಷರಲ್ಲ, ಹಿ ಹ್ಯಾಸ್ ಬಿಕಮ್ ಎ ಫ್ರೆಂಡ್. ನಾವು ಬಹಳ ಅಫಿಷಿಯಲ್ ಬಿಟ್ಟು ಬೇರೆ ಮಾತಾಡ್ತೀವಿ. ನನ್ನ ಆಫೀಸ್ ಬಹಳ ಬರ್ತಾರೆ, ಅವರು ಬಹಳ ಗುರುತಾಗಿದ್ದಾರೆ. ಹಿರಿಯ ಸಹಕಾರಿ ಇಲಾಖೆ ಬಗ್ಗೆ ಬಹಳ ನಾಲೆಡ್ಜ್ ಇದೆ. ಅವರಿಂದ ನಾನು ಬಹಳ ತಿಳ್ಕೊಂಡಿದ್ದೀನಿ. ಅನಂತರ ಎಸ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ದೇಶದ ಕಟ್ಟಕಡೆಯ ರೈತನನ್ನ ಸಂಪರ್ಕಿಸುವ ಇಲಾಖೆ ಇದ್ರೆ ಅದು ಸಹಕಾರಿ ಇಲಾಖೆ. ಸಹಕಾರಿ ಇಲಾಖೆ ಅಂದ್ರೆ ಜನರನ್ನ ಸಂಪರ್ಕಿಸಿ ಜನರ ಪ್ರೀತಿಯನ್ನ ಗಳಿಸುವ ಇಲಾಖೆಯಾಗಿದೆ ಎಂದು ಹೇಳಿದ್ರು. ಅವರು ಒಂದು ಮಾತು ಕೇಳಿದ್ರು, ಸಹಕಾರ ಇಲಾಖೆ ಎಷ್ಟು ದೊಡ್ಡ ಇಲಾಖೆ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ದೇಶದ ಕಟ್ಟಕಡೆ ಒಬ್ಬ ರೈತನನ್ನು ಸಂಪರ್ಕಿಸುವಂತ ಒಂದು ಇಲಾಖೆ ಇದ್ರೆ ಅದು ಸಹಕಾರ ಇಲಾಖೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬ್ಯಾಂಕ್ಗಳಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಬ್ರಿಟಿಷರಿಗೆ ಗೊತ್ತಾಗಿದೆ. ಅವರ ಆಡಳಿತ ಕಾಲದಲ್ಲಿ ಅವರು ಸಹಕಾರ ಇಲಾಖೆಗೆ ಮಹತ್ವ ಕೊಟ್ಟಿದ್ದಾರೆ. ನಮ್ಮ ಈ ಸಹಕಾರ ಇಲಾಖೆ, ಈ ಬ್ಯಾಂಕ್ ಇರ್ಬೋದು, ಇನ್ನೊಂದು ಪ್ರಾರಂಭ ಆಗಿ ಶತಮಾನ ದಾಟಿದೆ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಬ್ರಿಟಿಷರು ಮನಗಂಡಿದ್ದಾರೆ. ದೇಶದ ಕಟ್ಟ ಕಡೆ ಒಬ್ಬ ಮನುಷ್ಯನನ್ನು ತಲುಪಲಿಕ್ಕೆ ಆಗುದಿದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ. ಈ ವಾಣಿಜ್ಯ ಬ್ಯಾಂಕ್ಗಳು ಇತ್ತೀಚೆಗೆ ಹುಟ್ಟಿದೆ, ಒಂದು 75 ವರ್ಷ 80 ವರ್ಷ ಆಗಿರ್ಬೋದು. ಅದರ ಮೊದಲು ಹುಟ್ಟಿದ್ದು ಸಹಕಾರ ಇಲಾಖೆ. ಇದೇ ವೇಳೆ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾರ್ಥಕ ಸೇವೆಯ ಜೊತೆಗೆ ಅದ್ಭುತ ಸಾಧನೆಗೈದಿರುವ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಮೈಲ್ಸ್ಟೋನ್ ಗ್ಲೋಬಲ್ ಅವಾರ್ಡ್ ಲಭಿಸಿದ್ದ ಹಿನ್ನೆಲೆಯಲ್ಲಿ ಅವರನ್ನ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಅಪರ ನಿಬಂಧಕರಾದ ಎಸಿ ದಿವಾಕರ್, ಎಸ್ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸುರಿಂಚೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ, ನಿರ್ದೇಶಕರುಗಳಾದ ಬಿ ನಿರಂಜನ್, ಟಿಜಿ ರಾಜರಾಮ್ ಭಟ್, ಭಾಸ್ಕರ್ ಎಸ್ ಕೋಟ್ಯನ್, ಎಂ ವಾದಿರಾಜ್ ಶೆಟ್ಟಿ, ಶಶಿಕುಮಾರ್ ರೈಬಿ, ಎಸ್ಬಿ ಜಯರಾಮ್ ರೈ, ಐಕಳ ಬಾವ ದೇವ್ ಪ್ರಸಾದ್ ಶೆಟ್ಟಿ, ಅಶೋಕ್ ಕುಮಾರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.